ಸಂವಿಧಾನ ದಿನದ ಅಂಗವಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಇರುವ ಅಂಬೇಡ್ಕರ್ ಪ್ರತಿಮೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಮಾಲಾರ್ಪಣೆ ಮಾಡಿದರು. ಉಡುಪಿಯಲ್ಲಿ ಸಂವಿಧಾನ ದಿನದ ಹಿನ್ನೆಲೆಯಲ್ಲಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಮಾನತೆ, ಆತ್ಮಗೌರವ, ನ್ಯಾಯ, ಸ್ವಾತಂತ್ರ್ಯ ಈ 4 ಆಧಾರ ಸ್ತಂಭದ ಮೂಲಕ ಸಂವಿಧಾನ ರಚನೆ ಮಾಡಲಾಗಿದೆ. ಇದು ಇಡೀ ಭಾರತಕ್ಕೆ, ಭಾರತದ ಜನರಿಗೆ ಶಕ್ತಿ ಕೊಡುತ್ತದೆ. ಇದು ನಿಜವಾಗಿದ್ದು ಇಡೀ ಭಾರತ ಇವತ್ತು ಒಗ್ಗಟ್ಟಾಗಿದೆ ಎಂದಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಯೋಚನೆ ಆಗ್ತಾ ಇದೆ. ಈ ಚುನಾವಣಾ ನೀತಿ ಸಂಹಿತೆಗಳಿರೋದ್ರಿಂದ ಅದನ್ನು ಸಮಾರಂಭ ಮಾಡಬೇಕು ಅಂತ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾನು ಯೋಚನೆ ಮಾಡಿದ್ದೆ. ಆದರೆ ಅದನ್ನು ಇವತ್ತು ಈ ನೀತಿ ಸಂಹಿತೆ ವಿಚಾರದಲ್ಲಿ ಒಂದು ಸಮಸ್ಯೆಗಳಾಗಬಾರ್ದು ಅಂತೇಳಿ ಸಾಂಕೇತಿಕವಾಗಿ ಆಚರಣೆ ಮಾಡ್ತೇವೆ. ಒಟ್ಟಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು, ಅಸ್ಪೃಶ್ಯತೆಗಳು ಸೇರಿದಂತೆ ಅವರ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ಇತ್ತೀಚೆಗೆ ಒಟ್ಟಾರೆ ಘಟನೆಗಳಿಂದಾಗಿ ಅಸ್ಪೃಶ್ಯತೆಯ ಆಳ ಮತ್ತು ಅದನ್ನು ತೊಡೆದು ಹಾಕುವಂಥ ಅನಿವಾರ್ಯತೆ ನಮ್ಮ ಸಮಾಜದ ಮುಂದೆ, ನಮ್ಮ ಸರ್ಕಾರದ ಮುಂದೆ ಇದೆ. ಚುನಾವಣೆ ಮುಗಿದ ನಂತರ ಅದಕ್ಕೊಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಮತ್ತು ಪ್ರತಿ ಮನೆಯನ್ನು, ಪ್ರತಿ ಮನುಷ್ಯನನ್ನು ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಸಜ್ಜುಗೊಳಿಸಬೇಕು ಅನ್ನೋದು ನಮ್ಮ ಯೋಚನೆಗಳು ಬಂದು ಅದಕ್ಕೆ ಬೇಕಾಗಿ ಕೆಲವು ತಯಾರಿಕೆಯನ್ನು ಮಾಡ್ತಾ ಇದ್ದೇವೆ. ಪರಮ ಪೂಜ್ಯರಾದಂಥ